ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಆತ್ಮಶಕ್ತಿ ಪನ್ಪುರ ಪುದರುಡೆ ಧೈರ್ಯ ಬುಕ ಉಲಾಯಿದ ಶಕ್ತಿ ಉಂಡು. 14 ವರ್ಷಡೆ 34 ಶಾಕಿದ ಸಾಧನೆ ಮಲ್ತದಿರಂದು ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಪಂತೆರು. ಬೋಳಾರ ಜಪ್ಪು ಮಾರ್ಕೆಟ್ ಭಗಿನಿ ಸಮಾಜದ ಕೈತಲು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 34ನೇ ಶಾಖೆ ಉದಿಪನ ಮಲ್ತದು ಆರ್ಪಾತಿರಿಯರು. ಕುಡ್ಲದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 34ನೇ ಶಾಖೆ ಉದಿಪನಗು ಬುಧವಾರ ಕುಡ್ಲದ ಬೋಳಾರ ಜಪ್ಪು ಮಾರ್ಕೆಟ್ ಭಗಿನಿ ಸಮಾಜ ಕೈತಲ ಯೂನಿಕ್ ಸ್ಟ್ರೋಕ್ ಕಾಂಪ್ಲೆಕ್ಸ್ ಅಟ್ಟಣೆ ಮಲ್ತದಿತ್ತೇರು. ಸಂಘದ ಮುಖ್ಯ ಕಾರ್ಯತುವನ್ನ ಅಧಿಕಾರಿ ಸೌಮ್ಯ ವಿಜಯ್ ಎತ್ಕೊಂಡರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ಯರು ಚಿತ್ತರಂಜನ ಬೋಳಾರ ಗುರ್ಕಾರ್ಮಿಡು ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ 34ನೇ ಹೊಸ ಶಾಖೆಯನ್ನು ಉದಿಪನ ಮಲ್ತೇರು. ಸಮಾಜ ಸೇವಕಿಯರು ತಾರಾ ಹೇಮಚಂದ್ರ ತುಡರ್ ಬುಲ್ಪು ಪತ್ತಾಯರು. ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ ಠೇವಣಿ ಪತ್ರ ಬಿಡುಗಡೆ ಮಲ್ತೇರು. ಮಂಗಳೂರು ಕೋಆಪರೇಟಿವ್ ಬಿಲ್ಡಿಂಗ್ ಸೊಸೈಟಿ ಗುರ್ಕಾರ್ಯ ರಂಜನ್ ಮಿಜಾರ್ ಭದ್ರತಾ ಕೋಣೆ ಕಂಪ್ಯೂಟರ್ ಬ್ಯಾಂಕಿಂಗ್ ಸೇವೆಯನ್ನು ಮೈಸೂರು ಪ್ರಾಂತ್ಯದ ಸಹಕಾರ ಸಂಘಲಿನ ಜಂಟಿ ನಿಬಂಧಕಿಯರು ಪ್ರಸಾದ್ ರೆಡ್ಡಿ ಈ ಮುದ್ರಾಂಕ ಸೇವೆಯನ್ನು ಮಂಗಳಾದೇವಿ ಸೇವಾ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ಅಶೋಕ್ ಕುಮಾರ್ ಭವಿಷ್ಯ ಸುರಕ್ಷಾ ಯೋಜನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕುಸ್ತಿ ಫೆಡರೇಷನ್ ಗುರ್ಕಾರ್ಯರು ದಿಲ್ರಾಜ್ ಆಳ್ವ ಸೇವಿಂಗ್ ಅಕೌಂಟನ್ನು ಬಿಲ್ಲವ ಸಂಘ ಮಂಗಳದೇವಿ ಗುರ್ಕಾರ್ಯರು ರಾಜರತ್ನ ಸನೀಲ್ ಆವರ್ತಕ ಠೇವಣಿಯನ್ನು ಸಹಕಾರ ಸಂಘಲಿನ ಒತ್ತು ನಿಬಂಧಕಿಯರು ರಮೇಶ್ ಎಚ್ಎನ್ ಪಿಗ್ಮಿ ಅಕೌಂಟನ್ನು ಮಹಾನಗರ ಪಾಲಿಕೆದ ದುಂಬುದ ಸದಸ್ಯರು ಭಾನುಮತಿ ಮೈಕ್ರೋ ಸಾಲ ಯೋಜನೆಯನ್ನು ಉದ್ಯಮಿ ರಮಾನಂದ ಪೂಜಾರಿ ಉದಿಪನ ಮಲ್ತೇರು. ಕೃಷ್ಣ ಜೆ ಪಾಲೆಮಾರ್ ಉದಿಪನದ ಎಡ್ಡೆ ಪಾತ್ರ ಪಂಡದು ಆತ್ಮಶಕ್ತಿ ಪನ್ಪುರ ಪುದರುಡೆ ಧೈರ್ಯ ಬೊಕ್ಕ ಉಲಾಯಿದ ಶಕ್ತಿ ಉಂಡು. 14 ವರ್ಷಡೆ 34 ಶಾಖೆದ ಸಾಧನೆ ಮಲ್ತಿನ ಕೀರ್ತಿ ಈ ಸಂಘಗೂ ಸಂದುಂಡು. ನಿರ್ದೇಶಕಿಯರು ಸಂಘಗೂ ಶಕ್ತಿ ಆದುಲ್ಲೆರೆಂದು ಪಂಡಿರು. ಮೈಸೂರು ಪ್ರಾಂತ್ಯದ ಸಹಕಾರ ಸಂಘಲಿನ ಜಂಟಿ ನಿಬಂಧಕಿಯರು ಸಿ ಪ್ರಸಾದ್ ರೆಡ್ಡಿ ಪಾತಿರ್ದು ಜನಕ್ಲಿಗೂ ನಂಬಿಕೆದ ಸೇವೆ ಕೊರಡು. ಕರ್ನಾಟಕಡು 45,000 ಸಹಕಾರ ಸಂಘುಲು ಇತ್ತದು 2.5 ಕೋಟಿ ಸದಸ್ಯರು ಉಳ್ಳಿರು. ಆತ್ಮಶಕ್ತಿಡು 95% ಪುಂಜೋನೊಕ್ಲೆ ಕೆಲಸದ ಕ್ಲುಪ್ಪುನವು ಎಡ್ಡೆ ಬುಳಿಚಿಲಿಂದು ಪಂಡಿರು. ಚಿತ್ತರಂಜನ್ ಬೋಳಾರ ಗುರ್ಕಾರ್ಮೆದ ಪಾತ್ರೆ ಪಂಡದು ಮಾತ್ರೆಗಳ ಸೊಲ್ಮೆ ಸಂದಾಯರು. ಕಟ್ವಣದ ಯಜಮಾನಿಯರು ಜೆನೆಟ್ ಮೆಲ್ವಿನ್ ಡಿಸೋಜಾ ಬಿನ್ನಿರಾದಿತ್ತರು. ಸಂಘದ ಒತ್ತು ಗುರ್ಕಾರ್ಯರು ಒಕ್ಕ ಮಾತಾ ನಿರ್ದೇಶಕರು ಈ ಪೊರ್ತುಡಿತ್ತರು. ವಿಶ್ವನಾಥ ರಿಂಜಾಳ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಇವತ್ತು 34ನೇ ಶಾಖೆ ಇಲ್ಲಿ ತೆರೆದಿದ್ರಿ. ಇವತ್ತು ಈ ಶಾಖೆ ತೆರೆದ್ರೆ ಸಾಲದು, ಸಹಕಾರಿಗಳ ಸಹಕಾರ ಬೇಕು. ಇವತ್ತು ಸಹಕಾರಿಗಳ ಸಹಕಾರ ಇದೆ. ಆತ್ಮಶಕ್ತಿ ಬಹುಶಃ 12 ವರ್ಷಗಳಲ್ಲಿ 34 ಶಾಖೆಗಳನ್ನು ತೆರೆಯೋದಂದರೆ ಭಾಳ ದೊಡ್ಡ ಕೆಲಸ ಇದು. ಸಹಕಾರಿ ಸಂಘ ಬೆಳೆಸಬೇಕಾದ್ರೆ ಭಾಳ ಒಂದು ಆತ್ಮಸ್ಥೈರ್ಯ ಬೇಕು. ಆತ್ಮಶಕ್ತಿ ಇದ್ದರೆ ಸಾಲದು, ಆ ಸ್ಥೈರ್ಯ ಕೂಡ ಬರಬೇಕು. ಆ ಆತ್ಮಸ್ಥೈರ್ಯದೊಂದಿಗೆ 12 ಜನ ಒಬ್ಬರಿಲ್ಲ 11 ಜನ ನಿರ್ದೇಶಕರು ಕೂಡ ಅವ್ರದ್ದು ಕೂಡ ಆತ್ಮಸ್ಥೈರ್ಯ ಅಷ್ಟು ಇದ್ದದ್ರಿಂದ ಇವತ್ತು ಇಂಥ ಒಂದು ಶಾಖೆಯನ್ನು ಬೆಳೆಸ್ತಾ ಹೋಗಿದ್ರಿ. ಹಲವಾರು ಕಡೆಗಳಲ್ಲಿ ಸಂಘಟನೆಗಳು ಮುಳುಗಿದ ನಿದರ್ಶನಗಳು ಬೇಕಾದಷ್ಟು ಇದೆ. ಅಂದರೆ ಅವರಿಗೆ ಸಾಮಾಜಿಕ ಕಳಕಳಿ ಇಲ್ಲದೆ ಇವತ್ತು ನಿರ್ದೇಶಕ ಮಂಡಳಿ ಇರಲಿ, ಅಧ್ಯಕ್ಷರಿರಲಿ, ಅವರಿಗೆ ಸಾಮಾಜಿಕ ಕಳಕಳಿ ಬೇಕು. ಸಮಾಜದ ಬಗ್ಗೆ ಆ ಜವಾಬ್ದಾರಿ, ಅವರ ಹಣ ಅಂದರೆ ನಾವು ಕಾಪಾಡುವುದು ನಮ್ಮ ಜವಾಬ್ದಾರಿ ಹೇಳುವಂಥದ್ದು ಅವರಲ್ಲಿ ಒಂದು ನಂಬಿಕೆ ಇದ್ದಾಗ ಮಾತ್ರ ಈ ಸಹಕಾರಿ ಸಂಘ ಬೆಳೀಲಿಕ್ಕೆ ಸಾಧ್ಯ. ಇವತ್ತು ಚಿತ್ತರಂಜನ್ ಬೋಳಾಳ್ರವರು ಭಾಳ ಜಾಗರೂಕತೆಯಿಂದ ಭಾಳ ವಿಶೇಷವಾಗಿ ಎಲ್ಲ ಕಡೆಗಳಲ್ಲಿ ಶಾಖೆಗಳನ್ನು ತೆರೀತಾ ತನ್ನ ಸೇವೆಯನ್ನು ಆತ್ಮಶಕ್ತಿ ಸೇವೆ ಇವತ್ತು ಜಿಲ್ಲಾದ್ಯಂತ ಎಲ್ಲ ಕಡೆಗಳಲ್ಲಿ ಕೊಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ಒಂದು ಖುಷಿಯಾಗಿ ಬಂದಿದ್ದೀನಿ. ಈ ಹಿಂದೆ ಒಂದು ಸಲ ಇವರು ಬ್ಯಾಂಕಿಗೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಸಂಸ್ಥೆ ಬೆಳೆದು ಬಂದಿರುವ ದಾರಿ ಮತ್ತು ಜನರಿಗೆ ಯಾವ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತದೆ ತಿಳ್ಕೊಂಡಿದ್ದೀನಿ ಇದರ ಬಗ್ಗೆ. ಸೊ ತಿಳ್ಕೊಂಡಾಗ ನಾನು ತುಂಬ ಹೆಮ್ಮೆ ಆಯಿತು. ಯಾಕೆಂದರೆ 14 ವರ್ಷಗಳಲ್ಲಿ 34 ಶಾಖೆಗಳನ್ನು ತೆರೆದು ಸುಮಾರು 300 ಕೋಟಿ ಡಿಪಾಸಿಟ್ಸನ್ನು ಕಲೆಕ್ಟ್ ಮಾಡಿ ಅದರಲ್ಲಿ 10,000 ಪಟ್ಟು ಸುಮಾರು 10,000 ಸದಸ್ಯರುಗಳನ್ನು ಒಳಗೊಂಡಿರುವ ಈ ಸಂಘ ಈ ಮಟ್ಟಕ್ಕೆ ಬೆಳೀಬೇಕಾದರೆ ಇದಕ್ಕೆ ಅವರ ಒಂದು ವಿಷನ್ನು ಮತ್ತು ಆ ಶಕ್ತಿ ನಮ್ಮ ಕೃಷ್ಣ ಪಾಲೆಮಾರ್ ಸಾಹೇಬರು ಹೇಳ್ದಂಗೆ ಆತ್ಮಶಕ್ತಿ ಅಂದರೆ ಒಂದು ಧೈರ್ಯ, ಒಂದು ಸೆಲ್ಫ್ ಕಾನ್ಫಿಡೆನ್ಸು, ಎಸ್ ನಾನು ಮಾಡಬಲ್ಲೆ ಅನ್ನೋದು ಒಂದು ಸಂಕಲ್ಪ, ಆ ದೃಢ ಒಂದು ನಿಶ್ಚಯದಿಂದ ಈ ಸಂಘ ಈ ಮಟ್ಟಕ್ಕೆ ಬೆಳೆದು ಬಂದಿದೆ.
ಇದಕ್ಕೆ ಸಹಕರಿಸಿರುವ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳು ಮತ್ತು ಸಿಬ್ಬಂದಿಯವರು ಶ್ರಮ ಇದೆ. ಈ ಶಾಖೆ ಇನ್ನಷ್ಟು ಎತ್ತರ ಬೆಳಿಬೇಕು. ಯಾಕಂದ್ರೆ ನಮ್ಮ ಹುಟ್ಟೂರು ಶಾಖೆ ಯಾವಾಗಲೂ ಒಂದು ಇರ್ತದೆ, ನಮಗೆ ಹುಟ್ಟೂರು ಶಾಖೆ ಒಳ್ಳೆಯ ರೀತಿಯಲ್ಲಿ ಆಗಬೇಕಂತ ಹೇಳಿ ಈಗಾಗಲೇ ನಮ್ಮ ಸಿಬ್ಬಂದಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಇವರು ನಿಮ್ಮ ನಿರಂತರ ಪ್ರೋತ್ಸಾಹ. ಈಗಾಗಲೇ ಸಾಹೇಬರು ಹೇಳಿದಾಗೆ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ದುಡಿಯುವಂಥದ್ದು, 95% ಮಹಿಳೆಯರು ದುಡಿತಾರೆ. ಅವರ ಸಹಕಾರ ನಿಮಗೆ ಇರಲಿ. ಆ ಸಹಕಾರ ಇದ್ದರೆ ಮಾತ್ರ ನಾವು ಇಷ್ಟೊತ್ತಿನ ಇದಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. 2ನೇ ವರ್ಷದ PUC ಬರವು ಕಲ್ತೊಂದು ಪುನಃ ಹೆಬ್ರಿ ತಾಲೂಕು ಬೀಳಂಜದ ಸಾತ್ವಿಕ್ ಪನ್ಪುನ ಜವಣೆ ಲಿಂಚಿಡ್ದ ಆಯತತ್ತದ ಬೂರ್ದು ಜೀವ ಕಳೆವನ್ನ ಬೇಜಾರದ ಸಂಗತಿ ಹೆಬ್ರಿದ ಹುದುರ್ಕೆ ಪನ್ಪುನವಲು ನಡೆತದುಂಡು. ಲಿಂಚಿಡ್ದು ಆಯತತ್ತದ ಬೂರ್ದು ಕಾಲೇಜ್ ಕಲ್ಪನಾ ಜವಣೆವರಿ ತೀರ್ನ ಬೇಜಾರದ ಸಂಗತಿ ಹೆಬ್ರಿದ ಹುದುರ್ಕೆ ಪನ್ಪುನವಲು ನಡೆತದುಂಡು. ಹೆಬ್ರಿ ತಾಲೂಕು ಬೀಳಂಜದ ಸಾತ್ವಿಕ್ 2ನೇ ವರ್ಷದ PUC ಕಲ್ತೊಂದಿತ್ತದು ಬರೋಗು ಬೊಕ್ಕ ಇಲ್ಲದ ಖರ್ಚಿಗೆ ಸಹಾಯ ಅವಡೊಂದು ಪನ್ಪುನ ಉದ್ದೇಶಡು ಕೆಲಸಗೂ ಪೋಂದಿತ್ತೆಂದು ವರದಿಯಾತಂಡು. ಹೆಬ್ರಿ ಹುದರ್ಕೆ ಪನ್ಪುನವಲು ಕೆಲಸ ಮಲ್ಪನಗ ಲಿಂಚಿಡ್ದ ಆಯತತ್ತದ ಬೂರ್ದು ಪ್ರಾಣ ಪೋತುಂಡು. ಸಾತ್ವಿಕಗ ಬೆನ್ನಿ ಸಾಗೊಳಿದ ಬಗೆಟು ಮೇದಿತ್ತಂಡು. 2 ದಿನ ದುಂಬು PUC ಪರೀಕ್ಷೆ ಮುಗಿದಿತ್ತಂಡು. ಮಿತ್ತಗ ಡಿಗ್ರಿ ಕಾಲೇಜಿಗೆ ಕಾಸು ಕಟ್ಟರೆಗಂದು ಕಾಸು ಒಟ್ಟು ಮಲ್ತದಿ ಹೊಂದಿತ್ತೆ. ಆತ್ಯಾತ್ ಇಲ್ಲಡೆಲ ಸಹಾಯ ಅವಡೊಂದು ಪನ್ಪುನ ಉದ್ದೇಶಡು ಕೆಲಸಗೂ ಪೋಂದಿತ್ತೆ. ಆಂಡ ಕೆಲಸದವಲು ಪ್ರಾಣ ಕಳೆಯೊಂದೆ. ಹೆಬ್ರಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರು. ಬುಧವಾರ ರಾತ್ರಿ ನೀರ್ಮಾರ್ಗ ಕೈತಲು ಚಿಟ್ಟೆಪಿಲಿ ಒಂಜಿ ತೋಜಿದಿತ್ತದು ಕಾಡು ಇಲಾಖೆ ಕಾರ್ಯಾಚರಣೆ ನಡಪಾದು ಚಿಟ್ಟೆಪಿಲಿನ 10 ದಿನ ಸಂಗತಿ ನಡೆತದುಂಡು. ಕೆಲವು ದಿನದುಂಬು ಕುಡ್ಲದ ಶಕ್ತಿನಗರುಡು ಚಿಟ್ಟೆಪಿಲಿ ಬಲಿ ಬರ್ಪುನ ಬಾರಿ ಸುದ್ದಿ ಆದಿತ್ತಂಡು. ಬುಧವಾರ ರಾತ್ರಿ ಚಿಟ್ಟೆಪಿಲಿಯೊಂಜಿ ನೀರ್ಮಾರ್ಗ ಕೈತಲು ಪುದೆಲೆಡು ತೋಜಿದಂಡು. ಈ ಪೊರ್ತುಡು ಪೋಡಿದು ಪೋಯಿನ ಊರ್ದಕಲು ತುರ್ತು ಕಾಡಿಲಾಖೆಗೆ ಮಾಹಿತಿ ಕೊಡ್ತೇರು. ಜಾಗಿಗೆ ಬತ್ತಿನ ಕಾಡಿಲಾಖೆದಕಲು ಕೆಲವು ಗಂಟೆದಾತ ಪೊರ್ತು ಬುಡಂದೆ ಕಾರ್ಯಾಚರಣೆ ನಡಪಾದು ಊರ್ದಕ್ಲಿನ ಸಾಯುಡು ಚಿಟ್ಟೆಪಿಲಿನ ಗೂಡುಗು ಬೂರ್ನಂಚ ಮಲ್ತದು ಗೆಲ್ಮೆ ಪಡಿತಿರಂದು ವರದಿಯಾತಂಡು. ಊರ್ದಕ್ಲಿನ ಪೋಡಿಗೆ ದೂರ ಆತಂಡು. MRPL ಸಂಸ್ಥೆ CSR ನಿಧಿನ ಅಭಿವೃದ್ಧಿ ಕಾರ್ಯಗಳ ಸಂದುಂಡು ಸಂಸ್ಥೆದ ಮುಖ್ಯ ಜನರಲ್ ಮ್ಯಾನೇಜರ್ ಪ್ರಶಾಂತ್ ಬಾಳಿಗ ಪಂತೇರು ಕುಡ್ಲದ ಜಿಲ್ಲಾ ಪಂಚಾಯತ್ ಸಭಾಂಗಣಡು ಧರ್ಮದ ಕೃತಕ ಅಂಗ ಜೋಡ್ಸಾವನ ಕಾರ್ಯಕ್ರಮಟು ಆರ್ಪಾತಿರಿಯರು. MRPL ಸಂಸ್ಥೆದ CSR ನಿಧಿಡ್ದು 14 ಲಕ್ಷ ರೂಪಾಯಿ ಖರ್ಚಿಡು 36 ಜನ ಫಲದಿತ್ತೊಂಡಕ್ಲೆಗು ಧರ್ಮದ ಕೃತಕ ಅಂಗ ಜೋಡ್ಸಾವನ ಬೊಕ್ಕ ಕೈಪಗಪುನ ಕಾರ್ಯಕ್ರಮ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣಡು ನಡೆತಂಡ. MRPL ಸಂಸ್ಥೆದ ಮುಖ್ಯ ಜನರಲ್ ಮ್ಯಾನೇಜರ್ ಪ್ರಶಾಂತ್ ಬಾಳಿಗ ಪಾತಿರ್ದು ಸಂಸ್ಥೆ ಪಾಕ ವರ್ಷಲಿಡ್ದು ಸಮಾಜಗು ಬೋಡಾಯಿನ ಕಾರ್ಯ ಮಲ್ತೊಂದುಂಡು CSR ನಿಧಿನ ಅಭಿವೃದ್ಧಿ ಕಾರ್ಯಲಿಗೆ ಗಳಸೊಂದುಂಡು. ಒಂದೆಡ್ದು ಫಲದೆತ್ತೊನ್ನಕಲು ಸ್ವಂತ ಕಾರ್ಡು ಉಂತುನ ಜೀವನ ನಡಪಾಯರ ಸಹಾಯ ಆತನಂದು ಪಂಡೆರು. ಜಿಲ್ಲಾ ಪಂಚಾಯತ್ ಒತ್ತು ಕಾರ್ಯಂತಿರು ಜಯಲಕ್ಷ್ಮಿ ರಾಯ ಕೂಡ ಪಾತಿರ್ದು MRPL ಸಾಮಾಜಿಕ ಜವಾಬ್ದಾರಿದ ಕಾರ್ಯಲಿನ್ನು ಸಮರ್ಥವಾದತು ಒಂದುಂಡು ಪಂಡೆರು. MRPL CSR ಮ್ಯಾನೇಜರ್ ಕೇಶವ ಪಾಟಾಳಿ ಅಂಗವಿಕಲರು ಬೊಕ್ಕ ಹಿರಿಯ ನಾಗರಿಕರನ್ನ ಸಬಲೀಕರಣ ಇಲಾಖೆದ ಅಧಿಕಾರಿ ಮನೀಶ್ ನಾಯಕ್ ಫಿಟ್ವೆಲ್ದ ಕಿಶೋರ್ ಕುಮಾರ್ ಕಾರ್ಯಕ್ರಮ ಇತ್ತೇರು. 36 ಜನ ಈ ಯೋಜನೆದ ಫಲದೆತ್ತೊನ್ನಕ್ಲೆಗ್ ಧರ್ಮದ ಕೃತಕ ಅಂಗ ಜೋಡ್ಸವನ ಬೊಕ್ಕ ಕೈ ಬಗುಪ್ನ ಕಾರ್ಯಕ್ರಮಡು ನಡೆತಂಡ. MRPL ಹಲವಾರು ವರ್ಷಗಳಿಂದ ಪ್ರತಿ ವರ್ಷವೂ ಇಂತಹ ಆರ್ಟಿಫಿಷಿಯಲ್ ಲಿಪ್ ಕ್ಯಾಂಪ್ ಅಥವಾ ಆರ್ಟಿಫಿಷಿಯಲ್ ಅದರ್ ಐಟಮ್ಸ್ ಅನ್ನು ಕೊಡಲಿಕ್ಕೆ ವ್ಯವಸ್ಥೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಹಿಂದಿನ ವರ್ಷ ನಾವು ವಿಶೇಷವಾಗಿ ಎಂಡೋಸಲ್ಫಾನ್ ಅಫೆಕ್ಟೆಡ್ ಜನರಿಗೆ ಪುತ್ತೂರು, ಬೆಳ್ತಂಗಡಿ, ಸುಳ್ಯ ಆ ಭಾಗದ ಆ ಪ್ರದೇಶದ ಜನರಿಗೆ ಬೆನಿಫಿಷರಿಗಳಿಗೆ ಬಂಟ್ವಾಳ ಪ್ರದೇಶದ ಜನರಿಗೆ ಈ ಆರ್ಟಿಫಿಷಿಯಲ್ ಲಿಪ್ ಕ್ಯಾಂಪ್ ಅನ್ನು ಮಾಡಿದ್ದೆವು. ಅದನ್ನು ನಾವು ಅಲ್ಲೇ ಪುತ್ತೂರು, ಮಿಟ್ಲ ಆ ಜಾಗದಲ್ಲೇ ಮಾಡಿದ್ದು. ಸುಮಾರು 3 ದಿವಸದ ಕಾರ್ಯಕ್ರಮ ಇತ್ತು. ಅದಕ್ಕಿಂತ ಮುಂಚೆ ನಾವು ನಮ್ಮ MRPL ಸಂಸ್ಥೆಯಲ್ಲೇ ಒಂದ್ಸಲ ನಾವು 3 ವರ್ಷ ಮುಂಚೆ ಒಂದ್ಸಲ ಈ ಲಿಪ್ ಕ್ಯಾಂಪ್ ಇಟ್ಕೊಂಡಿದ್ವಿ. ಈ ಸಲ ಈ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಾವು ಇದನ್ನು ಇಟ್ಕೊಂಡಿದ್ದೇವೆ. ಹಾಗೂ ಈ ವರ್ಷ ನಮ್ಮ ಈ ಲೋಕಲ್ ಮಂಗಳೂರಿನಲ್ಲೇ ಇರುವ ಸಂಸ್ಥೆ ಫಿಟ್ವೆಲ್ ಸಂಸ್ಥೆ ಇದನ್ನು ಈಗ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ಸುಮಾರಷ್ಟು ಕ್ರೈಟೇರಿಯಾಸ್ ಇರ್ತದೆ, ಅಂದರೆ ಮಾನದಂಡಗಳಿರ್ತದೆ. ಮಾನದಂಡಗಳನ್ನ ಉಲ್ಲಂಘನೆ ಮಾಡಿ ಕೆಲವೊಂದು ಸಾರಿ ನಮಗೆ ನಿಜಾಂಶ ಅಥವಾ ವಾಸ್ತವಾಂಶ ಗೊತ್ತಿದ್ರೂ ಸಹ ನಮಗೆ ಬೆನಿಫಿಟ್ಸ್ಗಳನ್ನು ಕೊಡಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮಲ್ಲಿ SC ST ಕ್ಯಾಟಗರಿ ಮಾಡಿರ್ತೀವಿ, ಆಮೇಲೆ ಜನರಲ್ ಕ್ಯಾಟಗರಿ ಮಾಡಿರ್ತೀವಿ,
ಜನರಲೈಸ್ ಆಗಿ ಕೆಟಗರೈಸ್ ಮಾಡಿರ್ತಾರೆ. ಅಂದರೆ ದಲಿತ ಇದ್ದವರು ಶ್ರೀಮಂತರು ಏನು ಮಾಡೋದು ಅಂತ ಎಲ್ಲೂ ಇಲ್ಲ. ಶ್ರೀಮಂತರಿದ್ದವರು ಅವ್ರು ದಲಿತಕ್ಕಿಂತ ಇನ್ನೂ ಸೌಲಭ್ಯವನ್ನು ನಿರೀಕ್ಷೆ ಮಾಡುವಂಥದ್ರಲ್ಲಿ ಇರಲ್ಲ ಅಂತ ನಾವು ಹೇಳಲಿಕ್ಕೂ ಆಗಲ್ಲ. ಕೆಲವೊಂದ್ಸಲ ಎಲೆಕ್ಷನ್ ಕೇಸ್ ಇರ್ತದೆ. ಸೊ ಆ ಟೈಮಲ್ಲಿ ನಮಗೆ ಏನಾಗ್ತದೆ ಅಂತಂದರೆ ನಮ್ಮ ಸರ್ಕಾರದ ವತಿಯಿಂದ ಅವರಿಗೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಮಗೆ ತೊಂದರೆಗಳಾಗಿದ್ದರೆ ಅಥವಾ ಮಾನದಂಡಗಳ ವ್ಯಾಪ್ತಿಯನ್ನು ಒಳಪಡದೇ ಇದ್ದಾಗ ಫಸ್ಟ್ ನಾವೆಲ್ಲ ಥಿಂಕ್ ಮಾಡೋದೇನು ಅಂತಂದರೆ CSR ಅಂತ ಏನಾದ್ರು ಕೊಡಲಿಕ್ಕೆ ಸಾಧ್ಯ ಉಂಟಾ ಅಂತ. ಯಾಕಂದರೆ ಯಾರೋ ಬೆನಿಫಿಷರಿ ಬಂದಿರ್ತಾರೆ, ಮೇಡಮ್ ಲಿಂಕ್ ಆಗಬೇಕಿತ್ತು ಅಂತ. ನಮಗಿರುವಂಥ ಎಲ್ಲ ಸುತ್ತೋಲೆಗಳನ್ನೆಲ್ಲ ತೆಗೆದುಕೊಂಡನ್ನೆಲ್ಲ ನಾವು ಕ್ರೈಟೀರಿಯಾ ಫಿಕ್ಸ್ ಮಾಡಿಕೊಂಡಾಗ ಅವರೆಲ್ಲ ಸೆಟ್ ಆಗಲ್ಲ. ಸೆಟ್ ಆಗದೆ ಇದ್ದಾಗ ಫಸ್ಟ್ ನಮ್ಮ ಅಧಿಕಾರಿಗಳಾಗಿ CSR ಅನ್ನು ಥಿಂಕ್ ಮಾಡೋದು ಒಂದೇನೆ. ಕನ್ನಡ ಭಾಷೆಡು ಬರವು ಕಲ್ತಂಡ ಬೇಲೆ ತಿಕ್ಕುಜಿ ಪನ್ಪುನ ಸ್ಥಿತಿಡ್ದವ್ರ ಇಂಗ್ಲಿಷಿಡು ಬರವು ಕಲ್ಪನ ಅಗತ್ಯ ಬೂರ್ದುಣಂದು ಹಿರಿಯ ವರ್ತಮಾನಿ ಕವಿ ಚಿದಂಬರ ಬೈಕಂಪಾಡಿ ಪಂತಿರು. ದಕ್ಷಿಣ ಕನ್ನಡ ಜಿಲ್ಲಾ 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನಗೂ ಗುರ್ಕಾರೆರಾಯನ ಪುರ್ತುಡು ಅರಡ ಕುಡ್ಲದ ಪ್ರೆಸ್ ಕ್ಲಬ್ಡು ಪಾತ್ರಕತೆ ನಡಪಾದಿತ್ತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ದ ನಿಲೆಟ್ಟು 28ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬಿಸಿ ರೋಡ್ದ ಸ್ಪರ್ಶ ಕಲಾಮಂದಿರಡು ನಡತೊಂದಿತ್ತದ ಹಿರಿಯ ವಾರ್ತಾಮಾನಿ ಬೊಕ್ಕ ಕವಿ ಸಾಹಿತಿ ಚಿದಂಬರ ಬೈಕಂಪಾಡಿಯರು ಸಮ್ಮೇಳನದ ಗುರ್ಕಾರ್ಯರಾದುಲ್ಲೇರು ಅಂಚಾದ ಅರಿನ ಒಟ್ಟುಗು ಪಾತ್ರಕತೆ ಕಾರ್ಯಕ್ರಮನು ಕುಡ್ಡದ ಪ್ರೆಸ್ ಕ್ಲಬ್ಡು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಟ್ಟಣೆ ಮಲ್ತದಿತ್ತಂಡ. ಪ್ರೆಸ್ ಕ್ಲಬ್ ಗುರ್ಕಾರ್ಯರು PB ಹರೀಶ್ ರೈ ಗುರ್ಕಾರ್ಮೇಡು ಚಿದಂಬರ ಬೈಕಂಪಾಡಿಯರಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ಪಾತ್ರಕತೆ ಕಾರ್ಯಕ್ರಮಟು ಚಿದಂಬರ ಬೈಕಂಪಾಡಿ ಪಾತಿರ್ದು ಕನ್ನಡ ಭಾಷೆಡು ಬರವು ಕಲ್ತಂಡ ಬೇಲೆ ತಿಕ್ಕುಜಿ ಪನ್ಪುನ ಸ್ಥಿತಿ ಉಂಡು ಅಂಚಾದ ಇಂಗ್ಲಿಷಿಡು ಕಲ್ಪನ ಅಗತ್ಯ ಬೋರ್ದುಂಡು. ಕನ್ನಡದ ಬಗೆಟ್ ಸಸಾರ ಮನಸ್ಸು ಮೂಡ್ದುಂಡು. ಕನ್ನಡಡು ಕಲ್ತಿನಕ್ಲೆಗ್ ಬೇಲೆ ಅವಕಾಶದ ಭರವಸೆ ಮೂಡುಂಡ ಮಾತ್ರ ಭಾಷೆದ ಬಗೆಟ್ ಅಭಿಮಾನ ಬುಳೆಯರ ಸಾಧ್ಯ ಅಂತ ಅರ್ಪಂಡಿರು. ಸಾಹಿತ್ಯ ಕ್ಷೇತ್ರಡು ಉಮೇದಿತ್ತಿನ ತಾನು ಐದು ಬೊಕ್ಕ ವಾರ್ತಾಮಣಿಯಾಯೆ ದುಂಬು ಸಾಹಿತಿ ಆದಿತ್ಯನಕುಲು ಪತ್ರಿಕಾ ರಂಗಗೂ ಬರೊಂದಿತ್ತೆರು. ಇತ್ತೆ ಅಂಚಿನ ಬುಳಿಚಲೇಜಿ ಕತೆ ಬರೆಂಡ ಓದಿನಕುಲು ಕಮ್ಮಿ ಆತೆರು. ಎಂಕುಲು ಮಾತ ಕಲ್ತಿನಕುಲು ಪನ್ಪುನ ಭ್ರಮಿತ ಲೋಕೊಡ್ದು ಪಿದೈ ಬರಡು. ವಾರ್ತಾಮಾನಿಲು ಹೆಚ್ಚೆಚ್ಚು ಅಧ್ಯಯನ ಮಲ್ಪೊಡುಂದು ಚಿದಂಬರ ಬೈಕಂಪಾಡಿ ಪಂಡಿರು. ಪತ್ರಿಕಾ ಭವನ ಟ್ರಸ್ಟ್ ಗುರ್ಕಾರ್ಯರು ಅನ್ನು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರ್ಕಾರ್ಯರು ಪುಷ್ಪರಾಜ್ BN, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಶ್ರೀನಿವಾಸ್ ನಾಯ್ಕ್ ಇಂದಾಜೆ, ಹಿರಿಯ ವಾರ್ತಾಮಾನಿ ಆನಂದ ಶೆಟ್ಟಿ, ಪ್ರೆಸ್ ಕ್ಲಬ್ ಕಾರ್ಯಕಾರಿ ಸಮಿತಿ ಸದಸ್ಯರು ಹರೀಶ್ ಮೋಟ್ಗಾಣ ಕಾರ್ಯಕ್ರಮಟ್ಟಿದ್ದರು. ಪತ್ರಕರ್ತರಿಗೆ ಮೊದಲ ಗೌರವ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು. ಈ ಒಂದು ಆಯ್ಕೆ ಮಾಡಿರುವ ಹಿನ್ನೆಲೆಯಲ್ಲಿ ಈ ದಿನ ಪತ್ರ ಸಂಘದ ಅಧ್ಯಕ್ಷರು ಪುಷ್ಪರಾಜ್, ಪ್ರೆಸ್ ಕ್ಲಬ್ ಹರೀಶ್, ಅನ್ನು ಮಂಗಳೂರು ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಅವರ ಒಂದು ಈ ಸರ್ವಾಧ್ಯಕ್ಷ ನಡೆಯುವ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳ್ಳಿ ಅಂತೇಳಿ ಹಾರೈಸ್ತೇನೆ. ಅದೇ ರೀತಿ ಅವರಿಗೆ ಇನ್ನು ಮುಂದೆ ಕೂಡ ಇಂಥ ಒಂದು ಅವಕಾಶಗಳು ದೊರೀಲಿ ಅಂತಲೂ ಹೇಳ್ತೇನೆ. ಈ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷತೆ ಅಂತ ಹೇಳುವಂಥದ್ದು ಒಂದು ದೊಡ್ಡ ಗೌರವ. ಈ ಗೌರವವನ್ನು ಕೊಟ್ಟದ್ದು ವಿಶೇಷವಾಗಿ ನನಗೆ ಕನಸು ಮನಸ್ಸಲ್ಲೂ ಎನಿಸಿರ್ಲಿಲ್ಲ. ನನಗೆ ಪತ್ರಿಕೆಯಲ್ಲಾದರೆ ಒಂದು ನಿರೀಕ್ಷೆ ಇರ್ತದೆ, ಈ ಸಲ ಅದು ಪ್ರಶಸ್ತಿ ಕೊಡ್ಬೋದೋ ಏನೋ ಅಂತ ಹೇಳೋ ನಿರೀಕ್ಷೆ ಇರ್ತದೆ. ಆದರೆ ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ಅನಿರೀಕ್ಷಿತ. ಮತ್ತದರ ಯಾರಿದ್ದಾರೆ ಅಂತ ಹೇಳುವ ಒಂದು ಕಲ್ಪನೆ ನನಗಿಲ್ಲ. ಭಾಷೆ ಸಂಸ್ಕೃತಿ ಜನಾಂಗದ ಸಂಶೋಧನೆಲು ವಾ ಕಾರಣುಗ್ಲ ಒಂಜೆ ಮೋನೆ ಆಯ್ರೆ ಬಲ್ಲಿಂದು ಡಾಕ್ಟರ್ ಧನಂಜಯ ಕುಂಬಳೆ ಪಂತೆರು. ಕೊಣಾಜೆ ನಡುಪದವು PA ಕಾಲೇಜು ಬ್ಯಾರಿ ಜನಪದ ವಚನ ಸಾಹಿತ್ಯ ಪ್ರಚಾರ ಉಪನ್ಯಾಸ ಕಾರ್ಯಕ್ರಮ ಉದ್ದೀಪನ ಮಲ್ತದು ಅರ್ಪತಿರಿಯರು. ಕುಡ್ಲ ವಿಶ್ವವಿದ್ಯಾನಿಲಯದ ಬ್ಯಾರಿ ಅಧ್ಯಯನ ಪೀಠದ ನಿಲೆಟ್ ಕೊಣಾಜೆ ನಡುಪದವದ PA ಪ್ರಥಮ ದರ್ಜೆ ಕಾಲೇಜಿದ ಜತೆ ಸೇರಿಗಿಡು ಕಾಲೇಜಿಡು ಬ್ಯಾರಿ ಜನಪದ ಬೊಕ್ಕ ವಚನ ಸಾಹಿತ್ಯ ಪ್ರಚಾರ ಉಪನ್ಯಾಸ ಕಾರ್ಯಕ್ರಮ ನಡೆತಂಡ. ಬ್ಯಾರಿ ಅಧ್ಯಯನ ಪೀಠದ ಸಂಯೋಜಕರು ಡಾಕ್ಟರ್ ಅಬುಬಕರ್ ಸಿದ್ದಿಕ್ ಸುರುತಪಾತೆರ ಬಂಡಿರು. ಕುಡ್ಲ ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆದ ಜತೆ ಪ್ರಾಧ್ಯಾಪಕರು ಡಾಕ್ಟರ್ ಧನಂಜಯ ಕುಂಬಳೆ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಧನಂಜಯ ಕುಂಬಳೆ ಪಾತ್ರದು ಭಾಷೆ ಸಂಸ್ಕೃತಿ ಜನಾಂಗದ ಬಗೆಟ್ ನಡಪಾವನ ಸಂಶೋಧನೆಲು ಬುಡಂದೆ ನಡಪುಡು ಆಂಡ ವಿಷಯಗೂ ಸಂಬಂಧಪಟ್ಟದ ನಡಪಾವನ ಸಂಶೋಧನೆಲು ಒಂಜೆ ಮೋನೆ ಆಯ್ರೆ ಬಲ್ಲಿಂದ ಪಂಡಿರು. ಏನಪೋಯ ಇನ್ಸ್ಟಿಟ್ಯೂಟ್ ಆಫ್
ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ದ ಸಹಾಯಕ ಪ್ರಾಧ್ಯಾಪಕರು ನಿಯಾಸ್ ಪಿ ಬ್ಯಾರಿ ಜನಪದ ಬೊಕ್ಕ ವಚನ ಸಾಹಿತ್ಯ ಪಂಪುನ ವಿಷಯದ ಬಗೆಟ್ ಉಪನ್ಯಾಸ ಕೊರಿಯರು. PA ಪ್ರಥಮ ದರ್ಜೆ ಕಾಲೇಜ್ದ ಪ್ರಿನ್ಸಿಪಾಲ್ ಡಾಕ್ಟರ್ ಸರ್ಫಾರ್ಸ್ ಜೆ ಹಾಸಿಂ ಗುರುಕರ್ಮಿ ವಹಿಸಿದ್ದರು. ಪೇಸ್ ನಾಲೆಜ್ ಸಿಟಿತ AGM ಶರಫುದ್ದೀನ್ PK, ಸ್ಟೂಡೆಂಟ್ ಡೀನ್ ಡಾಕ್ಟರ್ ಸೈಯದ್ ಅಮೀನ್ ಅಹಮದ್ ಬೊಕ್ಕ PA ಕಾಲೇಜ್ದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಅಬ್ದುಲ್ ಶರೀಫ್ ಕಾರ್ಯಕ್ರಮ ಇತ್ತಿರು. ಯಾವಾಗ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಒಂದು ಏಕೀಕರಣ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ತಾಳಲಿಕ್ಕೆ ಆರಂಭ ಮಾಡಿದ್ದೆವೋ ಆವತ್ತಿನಿಂದ ನಮಗೆ ಸ್ವಲ್ಪ ನಮ್ಮ ಭಾಷೆಯಲ್ಲಿ ಬರೀಬೇಕು, ನಮ್ಮ ಭಾಷೆಯಲ್ಲಿ ಹೊಸ ಕೃತಿಗಳನ್ನು ಸಾಹಿತ್ಯ ರಚನೆ ಮಾಡಬೇಕೆನ್ನುವ ಒಂದು ಅಪೇಕ್ಷೆ ಹುಟ್ಟಿದ ಬಳಿಕ ನಮ್ಮಲ್ಲಿ ಈ ಬ್ಯಾರಿ ಭಾಷೆಯ ಮತ್ತು ತುಳುವಿನಲ್ಲಿ ಬರವಣಿಗೆಗಳು, ಸಾಹಿತ್ಯ, ಲಿಖಿತ ಸಾಹಿತ್ಯ ಪರಂಪರೆ ಅದು ಬೆಳೆಯುವುದಕ್ಕೆ ಆರಂಭ ಆಯಿತು. 1997 ಬಂದದನ್ನು ಚೆಲ್ಲಿಪ್ಪ ಮುಂಡು ಬೊಕ್ಕನು ಬಾಟ್ ಎದು ಎದ್ನದು അതിന് മുന്നതുള്ള ಜನಪದ ಸಾಹಿತ್ಯನು ಬುಕ್ಕು ಇಂಗನ ಬಂದದು ಬ್ಯಾರಿ. 1983 ರಹೀಮ್ BC ರೋಡು ಕ್ಯಾಸೆಟ್, ಪಾಟ್ನೆ ಕ್ಯಾಸೆಟ್ ಎಲ್ಲ ಬಂದಿನಿ. 1985 ಸಂಶುದ್ದೀನ್ ಮಡಿಕೇರಿ ಪಾಟ್ಯದಿನಿ ಮಂಗಳೂರು ಪುರಭವನത്തിലത് അതിൻ്റെ എല്ലാം ഒരു ഇതെല്ലാം ഉണ്ടാഞ്ഞല്ലോ നോക്കൊനിയല്ല 74 5 രൂപ 3 രൂപ ടിക്കറ്റ്. நாங்கள் இப்போ கேரளா போயிங்க, അവിടെ മലയാളം ಬಿಟ್ಟದ್ದು ಬೇರೆ ಭಾಷೆ ಇಲ್ಲ. நாங்கள் അവിടെ போயிങ്ങും நாங்கள் ಎಂದು വേണ്ടി അങ്ങ് മലയാളത്തിലೇ ചെല്ലರೆ ನಂಗೆ ಅರ್ಥ ಆವಟ್ರಿ, ನಂಗೆ ಅದು ಅರ್ಥ ಹಾಕೋನು. ಕರ್ನಾಟಕ ಜನರು ತುಂಬ ಸೌಮ್ಯವಂತರು ಅಂತ ಹೇಳ್ಬೋದು. ಅವರು ಇಲ್ಲಿ ಬಂದು ಮಲಯಾಳ ಮಾತಾಡಿದರೆ ನಾವು ಮಲಯಾಳ ಅಥವಾ ತಮಿಳು ಅಥವಾ ಹಿಂದಿ ಗೊತ್ತಿಲ್ಲದಿದ್ದರೂ ಕೂಡ ನಾವೊಂದು ಪ್ರಯತ್ನ ಮಾಡ್ತೇವೆ. ಅದು ಮಲಯಾಳಿಗಳ ಒಂದು ಅವರ ಭಾಷೆಯ ಮೇಲೆ ಅತ್ಯಂತ ಗೌರವ ಅಂತ ಕೂಡ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಕರ್ನಾಟಕದ ಜನತೆ ತುಂಬ ಸೌಮ್ಯವಂತರು ಕೂಡ ಹೇಳ್ಬೋದು. ಕುಡ್ಲದ ಉರುವ ಚಿಲಿಂಬಿದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು 51ನೇ ವರ್ಷದ ಶ್ರೀರಾಮನವಮಿ ಉಚ್ಚಯ ನಡುತ್ತೊಂದುಂಡು. ಸುರುತ ದಿನ ಗುರುವಾರ ಕಾಂಡೆ ಗಣಹೋಮ ನಡಪಾದ ಉಚ್ಚಯದ ಕೊಡಿಯೇರಾಯರು. ಕುಡ್ಲದ ಉರುವ ಚಿಲಿಂಬಿದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು 51ನೇ ವರ್ಷದ ಶ್ರೀರಾಮನವಮಿ ಉಚ್ಚಯ ಗುರುವಾರ ಬೊಕ್ಕ ಶುಕ್ರವಾರ ರಡ್ಡು ದಿನ ನಡತೊಂದಿತ್ತದು. ಸುರುತ ದಿನ ಗುರುವಾರ ಕಾಂಡೆ ಗಣಹೋಮ ನಡಪಾದ ಪೂರ್ಣಾಹುತಿ ಮಲ್ತದ ಉಚ್ಚಯದ ಕೊಡಿಯೇರಾಯರು. ಶಿರಡಿ ಸಾಯಿಬಾಬೆರೆಗ ಅಷ್ಟೋತ್ತರ ಸೇರಿದ ಮಂಗಳಾರತಿ ಪತದ ನವಕ ಕಲಶಾಭಿಷೇಕ ಮಲ್ತೇರು. ಪಂಚಾಮೃತ ಸೇರಿದ 11 ಬಗೆತ ಸೊತ್ತುಲಿಡ ಗುರುಪಾದ ಪೂಜೆ ಮಲ್ತೇರು. ದೀಪಾರಾಧನೆ ನಡಪಾಯಿ ನೀಡಿದ ಬೊಕ್ಕ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಸೇವಾ ಟ್ರಸ್ಟ್ ಗುರ್ಕಾರ್ಯರು ಬೊಕ್ಕ ಆಡಳಿತ ಮುಕ್ತೆ ಸೇರಿರು. ವಿಶ್ವಾಸ್ ಕುಮಾರ್ ದಾಸ್ ಬೊಕ್ಕ ಲಾವಣ್ಯ ದಾಸ್ ತುಡರ್ ಬೊಲ್ಪ ಪೊತ್ತಾಯರು. ದುಂಬುದ ಮೇಯರ್ ಶಶಿಧರ್ ಹೆಗ್ಡೆ ಬೊಕ್ಕ ಮಂದಿರದ ಭಕ್ತರು ಈ ಪುರ್ತುಡಿತ್ತಿರು. ಮಂದಿರದ ಮಹಿಳಾ ಮಂಡಳಿದ ವಿಷ್ಣು ಸಹಸ್ರನಾಮ, ಬೇತೆ ಬೇತೆ ಭಜನಾ ಮಂಡಳಿದ ಭಜನಾ ಕಾರ್ಯಕ್ರಮ, ಮಧ್ಯಾಹ್ನ ರಂಗಪೂಜೆ ಸೇರಿದ ಮಹಾಮಂಗಳಾರತಿ ನುಪ್ಪ ಪ್ರಸಾದ ನಡತಂಡು. ಕುಡ್ಲಾ ಸುತ್ತಮುತ್ತದ ಶಿರಡಿ ಸಾಯಿಬಾಬಿನ ಭಕ್ತರು, ಉರುವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಸೇವಾ ಟ್ರಸ್ಟ್ ಸದಸ್ಯರು ಇತ್ತದ ಶಿರಡಿ ಸಾಯಿಬಾಬಿನ ಆಶೀರ್ವಾದ ನಟ್ಟುಂಡಿರು. ಶುಕ್ರವಾರ ರಾಮನವಮಿದ ದಿನ ಕಾಂಡೆ 1 ಗಂಟೆಗೆ ಸಾಮೂಹಿಕ ಮಹಾಮೃತ್ಯುಂಜಯ ಯಾಗ ಬೊಕ್ಕ ಸಾಮೂಹಿಕ ಗುರುಪಾದ ಪೂಜೆ, ಮಧ್ಯಾಹ್ನ ರಂಗಪೂಜೆ, ಮಹಾಮಂಗಳಾರತಿ, ಬಯ್ಯ 5 ಗಂಟೆಗೆ ಧೂಪಾರತಿ, ರಾತ್ರಿ 7ಕ್ಕೆ ಪಲ್ಲಂಕಿ ಉಚ್ಚಯ ಸಾಯಿಬಾಬಿನ ನಗರ ಪ್ರದಕ್ಷಿಣೆ ನಡಪೆರೆ ಉಂಡು. నామ కీర్తనాశకం ఆంజనేయ జీవితా శ్రీ హనుమన్ ప్రార్థనా
ಬೆಳ್ತಂಗಡಿ ತಾಲೂಕು ಕರಾಯ ಗ್ರಾಮದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಏಪ್ರಿಲ್ 15 ನಡೆದಿರುವ ತೈನ್ಮುಟ್ಟ ಬ್ರಹ್ಮಕಲಶ ಬೊಕ್ಕ ಜಾತ್ರೆ ನಡಪೆರೆಯಿತದು ಕಾರ್ಯಕ್ರಮದ ಲೆಪ್ಪೋಲೆ ಬಿಡುಗಡೆ ಮಲ್ತಿರು. ಬೆಳ್ತಂಗಡಿ ತಾಲೂಕು ಕರಾಯ ಗ್ರಾಮದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಏಪ್ರಿಲ್ 15 ನಡೆದಿರುವ ತೈನ್ಮುಟ್ಟ ಬ್ರಹ್ಮಕಲಶ ಬೊಕ್ಕ ಜಾತ್ರೆ ನಡಪೆರೆಯಿತದು ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ಬೆಳ್ತಂಗಡಿ ಶಾಸಕರು ಬೊಕ್ಕ ಬ್ರಹ್ಮಕಲಶ ಸಮಿತಿ ಮರ್ಯಾದೆ ಗುರುಕಾರ್ಯರ್ ಹರೀಶ್ ಪೂಂಜಾ ಇತ್ತದು ನಡೆತಂಡ. ಹರೀಶ್ ಪೂಂಜಾ ಲೆಪ್ಪೋಲೆ ಬಿಡುಗಡೆ ಮಲ್ತದು ಪಾತಿರ್ದು 24 ವರ್ಷದ ದುಂಬು ಮುಲ್ಪ ಬ್ರಹ್ಮಕಲಶ ನಡೆತದಂಡ ಇತ್ತೆ ಪಿರ ನಮ್ಮ ಮಾತಾ ಬ್ರಹ್ಮಕಲಶುಡು ಪಾಲ್ದಿತ್ತನೋ ಪುಣ್ಯದ ಕೆಲಸ ಅಂದ ಪಂಡೇರು. ಬ್ರಹ್ಮಕಲಶ ಸಮಿತಿಯ ಗುರುಕಾರ್ಯರ್ ಅತುಲ್ ಕುಮಾರ್ ಮಾಹಿತಿ ಕೊಡ್ದು ಏಪ್ರಿಲ್ 13 ಬ್ರಹ್ಮ ತೇರು ಸಮರ್ಪಣೆ 15 ಪುದೆ ಕಾಣಿಕೆ ಮೆರವಣಿಗೆ ನಡಪರೆ ಉಂಡು ಎಂದು ಪಂಡೇರು. ಕರಾಯ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಅನಂತಕೃಷ್ಣ ಕುದ್ದಣ್ಣಾಯ, ಬ್ರಹ್ಮಕಲಶ ಸಮಿತಿಯ ಮರ್ಯಾದೆ ಗುರುಕಾರ್ಯರು ನಾಗಾರ್ಜುನ ರಾಹು, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಸುದರ್ಶನ ಕುಲ್ಲಿ ಬೊಕ ಮತ ಸದಸ್ಯರು ಈ ಪೊರ್ತೊಡಿತ್ತರು. ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಪ್ರದಾಯಕ್ಕೆ ಹೋಲಿಕೆ ಆಗುವ ರೀತಿಯಲ್ಲಿ ಒಂದು ರಾಜಗೋಪುರದ ನಿರ್ಮಾಣ ಪ್ರಾಯಶಃ ಕರಾಯದ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಡೆದಿದೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ದೇವಸ್ಥಾನ ಮತ್ತು ರಾಜಗೋಪುರದ ಮಧ್ಯದಲ್ಲೂ ಅದಕ್ಕೆ ಮೇಲ್ಛಾವಣಿಯ ವ್ಯವಸ್ಥೆಗಳು ಸಹ ನಿರ್ಮಾಣ ಆಗ್ತಾ ಇರುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈ ಕ್ಷೇತ್ರದಲ್ಲಿ ಅತುಲ್ ಕುಮಾರ್ ಅವರ ನೇತೃತ್ವದಲ್ಲಿ ಅದು ಬ್ರಹ್ಮರಥ ಇರ್ಬೋದು, ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಅವರನ್ನು ಅವರು ತೊಡಗಿಸಿಕೊಂಡಿರ್ತಕ್ಕಂಥ ರೀತಿಗಳಿರ್ಬೋದು, ಅದು ಅರ್ಚಕರ ವಸತಿಗೃಹ ಇರ್ಬೋದು, ಅನ್ನಛತ್ರ ಇರ್ಬೋದು, ರಾಜಗೋಪುರ ಇರ್ಬೋದು, ಹೊಸ ನಮಸ್ಕಾರ ಮಂಟಪ ಇರ್ಬೋದು, ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಸಹ ಕೆಲಸಗಳು ಸಹ ಈಗ ಭರದಿಂದ ನಡೀತಾ ಇದೆ. ನಾಡ್ದಿನ ಬ್ರಹ್ಮಕಲಶೋತ್ಸವಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗಿ ಈ ಒಂದು ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಪ್ರಾಯಶಃ ನಮಗೆ ಹೆಮ್ಮೆ ಇದೆ. ಕರಾಯ ಅಂತ ಹೇಳಿದರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಹೆಸರು ಇಡೀ ಜಿಲ್ಲೆಯಲ್ಲಿದೆ. ಅದು ಒಂದು ದೈವದ ನುಡಿಗಟ್ಟಿನಲ್ಲಿ ಕರಾಯದ ವೈಲಾಯರು ಅಂತ ಹೇಳುವಂಥದ್ದು ಅನಾದಿ ಕಾಲದಿಂದಲೂ ನಮಗೆ ಈ ಕರಾಯಕ್ಕೆ ಒಂದು ಹೆಸರನ್ನು ತಂದು ಕೊಟ್ಟಿದೆ. ಅದನ್ನು ನಾನು ಈ ಸಂದರ್ಭ ನೆನಪು ಮಾಡಿಕೊಳ್ಬೇಕು. ಊರಿನ ಭಕ್ತ ಬಾಂಧವರ ಸಹಾಯದಿಂದ ಮತ್ತು ಗಣಾತಿಗಳಿಂದ ಈ ದೇವಸ್ಥಾನ ಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ಒಂದು ಪ್ರಸಿದ್ಧವಾದ ದೇವಸ್ಥಾನವಾಗಿ ಉದ್ಭವಿಸಿ ಬರ್ತಾ ಇದೆ. ನಮ್ಮ ಜೀರ್ಣೋದ್ಧಾರವು ಕೂಡ ಒಂದು ಕೊನೆ ಹಂತ ತಲುಪಿದೆ. ಇದಕ್ಕೆಲ್ಲ ನಮ್ಮ ಊರಿನ ಭಕ್ತ ಬಾಂಧವರು, ಸದಸ್ಯರುಗಳು, ಕಮಿಟಿ ಸದಸ್ಯರುಗಳು ಎಲ್ಲ ರಾತ್ರಿ ಹಗಲು ದುಡಿದು ಈ ಹಂತಕ್ಕೆ ತಂದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಶಾಸಕರು ಅತಿ ದೊಡ್ಡ ಅನುದಾನ ಅಂದರೆ 50 ಲಕ್ಷವನ್ನು ಈ ಜೀರ್ಣೋದ್ಧಾರ ಇದಕ್ಕೆ ಬಿಡುಗಡೆ ಮಾಡಿದ್ದಾರೆ. ಅದು ನಮಗೆ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾಯಿದ್ದೀನಿ. ಎಲ್ಲ ಶಾಸಕರ ಇರ್ಬೋದು, ಅತುಲಣ್ಣ ಇರ್ಬೋದು, ನಾಗಾರ್ಜುನ ಅವರಿರ್ಬೋದು, ಸುದರ್ಶನ್ ಇರ್ಬೋದು, ಎಲ್ಲರ ಸಹಕಾರದಿಂದ ಈ ಒಂದು 3.5 ಕೋಟಿಯ ವೆಚ್ಚದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೊನೆಯ ಹಂತಕ್ಕೆ ಬಂದಿದೆ. ಇನ್ನು ಬ್ರಹ್ಮಕಲಶೋತ್ಸವ ಅದೆಲ್ಲ ಜವಾಬ್ದಾರಿಯನ್ನು ಅತುಲಣ್ಣ ವಹಿಸಿಕೊಂಡಿದ್ದಾರೆ. ಇನ್ನು ಮುಂದೆ ಎಲ್ಲ ಬ್ರಹ್ಮರಥ ಇರ್ಬೋದು, ಬ್ರಹ್ಮಕಲಶ ಇರ್ಬೋದು, ಎಲ್ಲ 5 ದಿನದ ಬ್ರಹ್ಮಕಲಶ, ಅದೇ ರೀತಿ 5 ದಿನದ ಜಾತ್ರಾ ಮಹೋತ್ಸವ, ರಥೋತ್ಸವ, ದೇವರ ಅವಭೃತ ಸ್ಥಾನ ಎಲ್ಲವನ್ನು ಎಲ್ಲ ಗ್ರಾಮಸ್ಥರು, ಎಲ್ಲ ಊರ ಪರವೂರ ಭಕ್ತಾಭಿಮಾನಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವರ ಬ್ರಹ್ಮಕಲಶೋತ್ಸವ ಯಶಸ್ವಿಗೊಳಿಸುವಲ್ಲಿ ಸಹಕಾರ ನೀಡಬೇಕು ಅಂತ ಪ್ರಾರ್ಥನೆ. ಪುತ್ತೂರು ತಾಲೂಕು ಶಾಂತಿನಗರದ ಪ್ರೇಮಾ ಕುಂದರ್ ಕಲ್ತಿನೇಕ್ ಸರಿಯಾದ ಬೇಲೆ ತಿಕ್ಕಂದೆ ಸರ್ಕಾರಿ ಬೇಲೆಗಾದ ಕಾತದು ಸೋತು ಪೋದು ಬರೋ ಕಲ್ಪವನ ಬೇಲೆ ಬುಡ್ದು ಮೀನದ ಬೇರ ಮಲ್ತದು ಗೆಲ್ಮಿ ಪಡೆಗಿನ ವಿಶೇಷ ಸಂಗತಿ ನಡೆತಂದ. ಏತೋ ಜನಕ್ಕೆ ಬೇಗ ಬೇಲೆ ತಿಕ್ಕೊಂಡು ಆಂಡ ನನ್ನ ಏತೋ ಜನಕ್ಕೆ ಕಲ್ತಿನೇಕ ಸರಿಯಾದ ಬೇಲೆ ತಿಕ್ಕೊಂದಿಜಿ ಬರವು ಕಲ್ಪವನ ಟೀಚರ್ ಉಪನ್ಯಾಸಕರು ಆಯ್ರೆ ಮಿತ್ತ ಮಟ್ಟದ ಬರವು ಕಲ್ತದು ಸರ್ಕಾರಿ ಬೇಲೆಗೆ ಕಾತದು ಸೋತು ಪೋಯಿನಾರು ಪುತ್ತೂರು ತಾಲೂಕು ಶಾಂತಿನಗರದ ಪ್ರೇಮಾ ಕುಂದರ್ ಅಂಚನೆ ಮನಿ ಪಂದೆ ಕೊಲ್ಲುದುಜೇರು. ಕುಂದಾಪುರ ಸಂಸ್ಥಾನದ ಪ್ರೇಮಾ ಕುಂದರ್ ಪುತ್ತೂರು ಶಾಂತಿನಗರದ ಕುಮಾರ್ ಕಿಶನ್ ರೇಣು ಮದುವೆ ಆದ ಪುತ್ತೂರಿಗೂ ಬತ್ತಿನಾರು. ಕುಂದಾಪುರ ಉಪನಗ ಖಾಸಗಿ ಕಾಲೇಜು ಉಂಜೆಟ್ ಅರ್ಥಶಾಸ್ತ್ರ ವಿಭಾಗಡು ಬಿನ್ನೆರು ಉಪನ್ಯಾಸಕರಾದಿತ್ತಿನ ಪ್ರೇಮಾ ಸರ್ಕಾರಿ ಬೇಲೆ ತಿಕ್ಕೆರೆಗಾದ ಪಾಕ ಪರೀಕ್ಷೆಲೇನೆ ಎದುರುಸಾದರು. ಸುರತ ಪ್ರಯತ್ನೊಂಡೆ ಟೀಚರ್ ಎಬಿಲಿಟಿ ಟೆಸ್ಟ್ ಅಂಚನೆ ಸೆಟ್ ಪಾಸ್ ಆದಿತ್ತಿನ ಪ್ರೇಮಾ ಕುಂದರ್ ಸರ್ಕಾರಿ ಕೆಲಸಗೂ ಬೋರ್ಡಾಯಿನ ವೆರಿಫಿಕೇಶನ್ ಹಂತುಡ್ಲ ಪಾಸ್ ಆದಿತ್ತರು. 2ನೇ ಸರ್ತಿ ಸೆಟ್ ಪಾಸ್ ಆದಿತ್ತಿನ ಆರು ಬಜೆ ಕೆಲವೇ ಪಾಯಿಂಟ್ಲೆಡು ಸರ್ಕಾರಿ ಕೆಲಸ ಕೈ
ಕೈ ತತ್ತು పోతుండు. ಐದು ಬುಕ್ಕ ಸರ್ಕಾರಿ ಕೆಲಸನೇ ಬೊಡ್ಚಿಂದು ಖಾಸಗಿ ಕಾಲೇಜ್ಲಿಡು ಬಿನ್ನೆರ್ ಉಪನ್ಯಾಸಕರಾದ ಬೆಂತೇರು. ಐದು ಬುಕ್ಕ ಕಂಡನ್ನನ ಬೆರಿಸಾಯುಡು ಮೀನದ ಬೇರುಗು ಜತ್ತೇರು. ಪುತ್ತೂರ್ದ 7 ಮುಡಿಟ್ಟು ಒಂಜಿ ಎಲ್ಲಿಯ ಮೀನ್ದ ಅಂಗಡಿಡು ಕಾಂಡಿ 7 ಬಯ್ಯ 7 ಮುಟ್ಟ ಬೆನ್ಪುನ ಪ್ರೇಮ ಕುಂದ ದಿನಕ್ಕೂ 150 ಕಿಲೋಡ್ಲ ಹೆಚ್ಚ ಬೇತ ನಮೂನದ ಮೀನುಗಳನ್ನು ಮಾರುವೇರು. ಮೀನುಗಾರಿಕೆ ಕುಟುಂಬದ ಬತ್ತಿನ ಪ್ರೇಮಕ್ಕಾಗೂ ಉಪನ್ಯಾಸಕರಾದಿತ್ತನಲ್ಲ ತಾನು ಮಲ್ಪನ ಕೆಲಸದ ಮಿತ ಅಭಿಮಾನ ಉಂಡು, ತೃಪ್ತಿ ಉಂಡು. ಕೆಲಸದ ಬಗೆಟ್ಟು ಕೀಳರಿಮೆ ಸರಿ ಎತ್ತಂದ ಪನ್ಪುನ ಪ್ರೇಮ ಉಪನ್ಯಾಸಕ್ಕೆ ಆದಿತ್ತನಲ್ಲ ಓವೇ ನಾಮಸು ಪೋಡಿಗೆ ಇಜ್ಜಂದೆ ಮೀನದ ಬೇರ ಮಲ್ತೊಂದುಲ್ಲೇರು. ಪಾಕಜನ ಪುಂಜುಲೆಗೆ ಅರು ಉಮೇದಾದುಲ್ಲೇರು. ನಮ್ಮ ಕುಲ ಕಸುಬು ಅದ್ವಿ. ನಾವು ಕುಂದಾಪುರದಲ್ಲಿ ಮೊಗವೀರರು. ನಾವು ನಮ್ಮ ಅಪ್ಪ ಅಮ್ಮ ಅಣ್ಣಂದಿರು ಎಲ್ಲರೂ ಕೂಡ ಈ ಫೀಲ್ಡ್ ಅಲ್ಲೇ ಇದ್ದವು, ಮೀನುಗಾರಿಕೆ ಫೀಲ್ಡ್ ಅಲ್ಲೇ ಇದ್ದವರು. ಆತರ ಏನಿಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಯಾವ ಜಾಬ್ ಆದ್ರೆ ಸರ್, ಪ್ರಾಮಾಣಿಕವಾಗಿ ಮಾಡೋದಿದ್ರೆ ಯಾವ ಜಾಬ್ ಆದ್ರೆ ಅಲ್ವಾ. ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ಒಂದು ಯಾವುದೇ ಒಂದು ವರ್ಕ್ ಮಾಡುವಲ್ಲಿ. ಅದು ನನ್ಗೆ ಇದ್ರಲ್ಲಿ ಸಿಕ್ಕಿದೆ. ನನಗೆ ಈಗ ಓದಿದವರಿಗೆ ಅದೇ ಜಾಬ್ ಸಿಗ್ತದಂತ ಹೇಳಲಿಕ್ಕೆ ಆಗ್ತದ? ಈಗ ಎಷ್ಟು ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ ಈಗ ಪಾಪ ಅಲ್ವಾ. ಈಗ ಓದಿದವರು ಅದೇ ಜಾಬ್ ಬೇಕಂತ ಕೂತ್ಕೊಂಡು ಉದ್ಯೋಗ ಇಲ್ದವರೇ ತುಂಬಾ ಜನ ಇದ್ದಾರೆ. ಆ ಲೆಕ್ಕದಲ್ಲಿ ನಾನು ಸ್ವಲ್ಪ ನಂಗೆ ಖುಷಿ ಉಂಟು. ಎಷ್ಟು ಓದಿದ್ರು ಕೂಡ ಒಂದು ದಿನನಿತ್ಯದ ಒಂದು ಸಂಬಳ ಅಂತ ಅದು ಬರ್ತದಲ್ಲ ಸರ್, ಅದು ಖುಷಿ ಉಂಟು. ಕುಡ್ಲದ ಶರವು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನಡು ಯುಗಾದಿಗೂ ಕೊಡಿಯೇರ್ದು ವರ್ಷದ ಜಾತ್ರೆ ಕರಿತೊಂದಿತ್ತದು ಗುರುವಾರ ತೇರ್ದ ಉಚ್ಚಯ ನಡೆತೊಂದುಂಡು. ಕುಡ್ಲದ ಶರವು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನಡು ಯುಗಾದಿ ಪರ್ಬದಾನಿ ಕೊಡಿಯೇರ್ದು ವರ್ಷದ ಜಾತ್ರೆ ನಡೆತೊಂದಿತ್ತದು ಗುರುವಾರ ರಥೋತ್ಸವ ಅಟ್ಟಣೆ ಮಲ್ತದಿತ್ತೇರೋ. ಶರವು ಕ್ಷೇತ್ರದ ಅನುವಂಶೀಯ ಆಡಳಿತದಾರು ಶರವು ರಾಘವೇಂದ್ರ ಶಾಸ್ತ್ರಿಲಿನ ದುಂಬಾಳ್ತೆ ಬೊಕ್ಕ ಪೌರೋಹಿತ್ಯಡು ಧಾರ್ಮಿಕ ವಿಧಿವಿಧಾನಲಿನ ಒಟ್ಟುಗು ಮಧ್ಯಾಹ್ನ ದೇವರಿಗೆ ಪೂಜೆ ಕರಿತದು. ಬಲಿ ಉಚ್ಚಯ ನಡಪಾದ ದೇವಸ್ಥಾನದ ಎದುರು ಸಿಂಗಾರಾದಿತ್ತಿನ ತೇರ್ದಲ್ಪ ದರ್ಶನ ಬಲಿಯಾದ ದೇವರು ತೇರಿಯೇರಿಯರು ತೇರಡು ದೇವರಿಗೆ ಪೂಜೆ ಮಲ್ತದು. ಪಗಿಲ್ ತೀರ್ದ ಉಚ್ಚಯ ನಡೆತಂಡು. ಊರುಪರ ಊರ್ದ ದಿಂಜ ಜನ ಭಕ್ತರು ಈ ಪೊರ್ತುಡಿತದು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವರನ ಇಂಬು ನಟ್ಟುಂಡೆರು. ರಾತ್ರಿ ರಥೋತ್ಸವ ನಡೆತೊಂದುಂಡು. ಸಾಮಾಜಿಕವಾದ ದಾನ ಧರ್ಮೋಡು ಏಪಲ ಸುದ್ದಿಡು ಪುನಃ ಕಾರಿಂಜದ ಜವಡೇರ್ನ ಕೂಟ ರಥಬೀದಿ ಜವಣಿರು ಇತ್ತೆ ಬೊಕ್ಕೊಂಜಿ ಎಡ್ಡೆ ಸಮಾಜ ಸೇವೆ ಮಲ್ತದು ಸಾರ್ವಜನಿಕ ವಲಯಡು ಮೆಚ್ಚುಗೆಗೆ ಸಂದಿದರು. ಬಂಟ್ವಾಳ ತಾಲೂಕು ಕಾರಿಂಜೋಡು ಸಮಾಜ ಸೇವೆ ಮಲ್ತೊಂದು ದಾನ ಧರ್ಮೋಡು ಏಪಲ ಸುದ್ದಿಡು ಪುನಃ
ಕಾರಿಂಜದ ಜವಣಿರ್ನ ಕೂಟ ರಥ ಬೀದಿ ಜವಣಿರು ಇತ ಬೊಕ್ಕುಂಜಿ ಎಡ್ಡೆ ಸಮಾಜ ಸೇವೆ ಮಲ್ತದು ಸಾರ್ವಜನಿಕ ವಲಯಡು ಮೆಚ್ಚುಗೆಗೂ ಸಂದದೇರು. ಕಾರಿಂಜದ ಮಹತ್ವಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಜಾತ್ರೆದ ಪುರ್ತುಡು ಗೋಸೇವೆ ಮಲ್ಪನ ಸಂಕಲ್ಪದ ಒಟ್ಟುಗು ರಥ ಬೀದಿ ಜವಣಿರು ಕೂಟ ಬಚ್ಚಂಗಾಯದ ಬೇರ ಮಲ್ತದು ಬತ್ತಿನ ಸುಮಾರು 40,000 ರೂಪಾಯಿ ದುಡ್ಡು ಅಹಿಂಸಾ ಆನಿಮಲ್ ಕೇರ್ ಟ್ರಸ್ಟ್ ಬಜಗೋಳಿಗೆ ಕೈ ಕಂಜಲಿನ ತೆನಸು ಮೇಪೋದಗಾದಿರು. ಪಡಿಲಪುರ್ನ ಕಂಡಡು ಬೆನ್ನಿ ಮಲ್ತದು ಬೈನು ಗೋಶಾಲೆಗೂ ಕೊರ್ದು ಈ ದುಂಬು ಸುದ್ದಿ ಆದಿತ್ಯರು ಕಾರಿಂಜದ ಜವಣಿರು. ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ಶ್ರೀರಾಮಾಂಜನೇಯ ವ್ಯಾಯಾಮ ಶಾಲೆ ಕಾಮಾಜೆ ದೈಪಳ ಮುಲ್ಪ ಶ್ರೀರಾಮನವಮಿ ಲೆಕ್ಕೊಡು 15 ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಶ್ರೀರಾಮ ತಾರಕ ಯಾಗ ಮಾರ್ಚ್ 27 ನಡಪರೆ ಉಂಡೊಂದು ಮಂದಿರದ ಗುರುಕಾರ್ಯರು ಕೇಶವ ದೈಪಳ ಪಂತೆರು. ಶ್ರೀರಾಮ ಭಜನಾ ಮಂದಿರ ಶಿವಾಜಿನಗರ ಕಾಮಾಜೆ ದೈಪಲದ ಗುರುಕಾರ್ಯರು ಕೇಶವ ದೈಪಲ ಸುದ್ದಿ ಕೊಟ್ಟಡು ಪಾತಿರ್ದ ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ಶ್ರೀರಾಮಾಂಜನೇಯ ವ್ಯಾಯಾಮ ಶಾಲೆ ದೈಪಲುಡು ಶ್ರೀರಾಮನವಮಿ ಲೆಕ್ಕೊಡು 15 ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಶ್ರೀರಾಮ ತಾರಕ ಯಾಗ ಮಾರ್ಚ್ 27 ನಡಪರೆ ಉಂಡೊಂದು ಪಂಡಿರು. ಶ್ರೀ ರಾಜಗೋಪಾಲ ಆಚಾರ್ಯರ್ನ ದುಂಬಾಳ್ತಿಡು 1 ಲಕ್ಷ ಶ್ರೀರಾಮ ತಾರಕ ಜಪ ನಡಪೆರೆ ಉಂಡು. ರಾತ್ರಿ 8 ಗಂಟೆದ್ದು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡಪೆರೆ ಇತ್ತದು. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಶಾಸಕರು ರಾಜೇಶ್ ನಾಯಕ್ ಪಾಲ್ದೆ ತೊನ್ಮೇರು. ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರೆ ಉಂಡೊಂದು ಕೇಶವ ದೈಪಳ ಪಂಡಿರು. ಚಂದಪ್ಪ ಮೇಸ್ತ್ರಿ, ರಾಜೀವ ಪಲ್ಕೆ, ಹರೀಶ್ ದೈಪಳ, ನಾರಾಯಣ್ ಮಾಸ್ಟರ್ ಇಂಚ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿತ್ತರು. ಶ್ರೀರಾಮ ನಾಮ ತಾರಕ ಜಪ ಯಜ್ಞ ನಡೆಯಲಿದೆ. 27ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಸತ್ಯನಾರಾಯಣ ಪೂಜೆ, 8 ಗಂಟೆಗೆ ಗಣೋಮ, 9 ಗಂಟೆಗೆ ಸತ್ಯನಾರಾಯಣ ಪೂಜೆ, 10 ಗಂಟೆಗೆ ರಾಮ ತಾರಕ ಯಜ್ಞ ಜಪ ನಡೀತದೆ. 12:30 ಗಂಟೆಗೆ ಇದರ ಪೂರ್ಣಾವತಿಯಾಗಿ ಪ್ರಸಾದ ವಿತರಣೆ ಈ ಒಂದು ಕಾರ್ಯಕ್ರಮದ ರೂಪುರೇಷೆ. ನಾವು ಕಳೆದ 15 ವರ್ಷಗಳಿಂದ ನಿರಂತರ ಈ ಮಂದಿರದ ಆಸುಪಾಸಲ್ಲಿ ಸುಮಾರು 18 ದಿವಸಗಳ ಪ್ರತಿ ವರ್ಷ 18 ದಿವಸಗಳ ನಗರ ಭಜನೆಯನ್ನು ಮಾಡಿಕೊಂಡು ಸುಮಾರು 450ಕ್ಕಿಂತ ಹೆಚ್ಚು ಮನೆಗಳನ್ನು ಸಂಪರ್ಕ ಮಾಡಿ ಈ ಸಂಪರ್ಕದ ಮುಖಾಂತರ ಈ ಭಜನಾ ಮಂದಿರ ಒಂದು ಚಾಲ್ತಿಯಲ್ಲಿ ಹೆಸರುವಾಸಿಯಾಗಿ ನಿಂತಿದೆ. ಇಲ್ಲಿ ತುಂಬ ಎತ್ತರವಾದ ಸ್ಥಳದಲ್ಲಿ ಬೀಮೂಡ ಗ್ರಾಮದ ಒಂದು ಪ್ರಸಿದ್ಧವಾದ ಜಾಗದಲ್ಲಿ ಇದೆ ದೈಪಾಲ ಅಂತ ಹೇಳುವ ಕಾಮಾಜ ದೈಪಾಲ. ಆದರೆ ಇಲ್ಲಿ ಎಲ್ಲ ಮನೆಗೆ ಆಸುಪಾಸಿನ ಎಲ್ಲ ಮನೆಗೆ ಒಂದು ಶ್ರೀರಾಮನ ಪೂಜೆ ಭಜನೆ ಇಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಕಲ್ಪಿಸಿದಂತಾಗಿದೆ. ಕಳೆದ 15 ವರ್ಷಗಳಿಂದ 18 ದಿವಸಗಳ ನಿರಂತರ ಅಂತ ನಡೆದಂಥ ಭಜನೆಯಿಂದ ನಾವು ಈ ಸಲ ನಡೆಯುತ್ತಿರುವಂಥ ರಾಮತಾರಕ ಯಾಗಕ್ಕೆ ಯಾವುದೇ ಜಾಹೀರಾತಾಗಲಿ ಅಥವಾ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಆಗಲಿ ಕಮಿಟಿ ಆಗಲಿ ಯಾವುದೂ ಮಾಡದೆ ಭಕ್ತರನ್ನೇ ಸಂಪರ್ಕ ಮಾಡಿ, ನೇರ ಭಕ್ತರ ಮನೆಯನ್ನು ಸಂಪರ್ಕ ಮಾಡಿ, ಅವರ ಮನವನ್ನು ಸಂಪರ್ಕ ಮಾಡಿ, ಜನರನ್ನೇ ತನ್ನ ಆಕರ್ಷಣೀಯವಾಗಿ ಸೆಳೆದುಕೊಂಡಂಥ ಶ್ರೀರಾಮ ಭಜನಾ ಮಂದಿರ. ಕುಡ್ಲಾಬೋಳೂರದ ಶ್ರೀರಾಮ ಭಜನಾ ಮಂದಿರ ಕೊರಗಜ್ಜ ಕ್ಷೇತ್ರದ 30ನೇ ವರ್ಷದ ಎಕ್ಕ ಭಜನದ ಬೇತೆ ಬೇತೆ ಕಾರ್ಯಕ್ರಮಗಳು ಬರ್ಪುನ ಏಪ್ರಿಲ್ 8 ಮುಟ ನಡಪಾಯರೆ ಅಟ್ಟಣೆ ಮಲ್ತದೇರು. ಶ್ರೀರಾಮ ಭಜನಾ ಮಂದಿರ ಕೊರಗಜ್ಜ ಕ್ಷೇತ್ರ ಊರುವ ಬೋಳೂರದ 30ನೇ ವರ್ಷದ ಏಕಾಹ ಭಜನೋತ್ಸವ ಏಪ್ರಿಲ್ 8 ಶುರುವಾದ 11 ಮುಟ ನಡಪಾಯರೆ ತರಾವರಿ ಕಾರ್ಯಕ್ರಮ ಪಾಡೊಂದಿರು. ಒನ್ಮೇಕು ಗುರುವಾರ ಕಾಂಡೆ ಪಗಿಲ ದೇವಿರ್ನ ಉದಿಪದ ಪೊರ್ತು ಆಜಿ 4 ಎಕ್ಕ ಭಜನೆ ಶುರುವಾದ ಮಧ್ಯಾಹ್ನ 12 ಗಂಟೆಗೆ ಪಲ್ಲ ಪೂಜೆ 1 ಗಂಟೆ ಹಿಡಿದು ಸಾರ್ವಜನಿಕ ನುಪಪ್ರಸಾದ ನಡಪುಂಡು. ಮನದಾನಿ 10 ಕಾಂಡೆ ಆಜಿ 22 ಮಹಾಮಂಗಳಾರತಿ ಭಜನೆ ಮಂಗಳ ಬಯ್ಯ 4 ನಲಿಕೆ ಬಲಿ ಸೇವೆ ಕಟ್ಟೆ ಪೂಜೆ ಪಲ್ಲಂಕಿ ಉಚ್ಚಯ ನಡಪುಂಡು. 11 ಕಾಂಡೆ 7 ಸಂಪ್ರೋಕ್ಷಣೆ ಸಾಮೂಹಿಕ ವಿಷ್ಣು ಸಹಸ್ರನಾಮ ತುಳಸಿ ಅರ್ಚನೆ ಬಯ್ಯ 4 ರಂಗಪೂಜೆ ನಡಪಾದ 6 ಗಂಟೆ ಹಿಡಿದು ಉರುವ ಮಾರ್ಕೆಟ್ ಮೈದಾನಡು ಆಟ ದಿವೊಂದಿರು. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಪಾವಂಜೆ ಮೊಕ್ಲೆಡ್ದು ಶ್ರೀದೇವಿ ಮಹಾತ್ಮೆ ಆಟ ನಡಪರೆಯುತ್ತದೆ. 5 ಶ್ರೀರಾಮ ಭಜನಾ ಮಂದಿರೊಡ್ದು ಮೇಳದ ದೇವಿರನ ಮೆರವಣಿಗೆ ನಡಪಾದ ಚೌಕಿ ಪೂಜೆ ಕರಿತದ ಆಟ ಶುರುವಾಪುಂಡು. ರಾತ್ರಿ 8 ಪ್ರಸಾದ ಅಟ್ಟಣೆ ಮಲ್ತದಂಡ. ಈ ಮಾತಾ ಕಾರ್ಯಕ್ರಮಲಿಡು ಸರ್ವಿರ್ಲ ಪಾಲ್ದಿತ್ತಂದು ಪೊರ್ಲು ಮಲ್ತು ಕೊರಡೊಂದು ಮಂದಿರದ ಪ್ರಕಟಣೆಡು ತೆರಿಪಾದಿರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.